ನಮಸ್ಕಾರ. ಇದು ಕುರುಕ್ಷೇತ್ರದ ಧರ್ಮಭೂಮಿ. ಇಲ್ಲಿ ನಡೆಯುತ್ತಿರುವುದು ಕೇವಲ ಎರಡು ಕುಟುಂಬಗಳ ನಡುವಿನ ಯುದ್ಧವಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷ. ಬನ್ನಿ, ಮಹಾಭಾರತದ ಈ ನಿರ್ಣಾಯಕ ಘಟ್ಟದಲ್ಲಿ ಏನಾಗುತ್ತಿದೆ ಎಂದು ನೋಡೋಣ. ಕತೆ ಪ್ರಾರಂಭವಾಗುವುದು ಧೃತರಾಷ್ಟ್ರನ ಪ್ರಶ್ನೆಯಿಂದ. ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲೆ ಎಲ್ಲಿಲ್ಲದ ವ್ಯಾಮೋಹ. ಅವನು ಸಂಜಯನಿಗೆ ಕೇಳ್ತಾನೆ, ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ನಿಂತಿರುವ ನನ್ನ ಮಕ್ಕಳು ಕೌರವರು ಮತ್ತು ಪಾಂಡವರು ಏನು ಮಾಡಿದರು? ನೋಡಿ, ಇಲ್ಲಿ ಧೃತರಾಷ್ಟ್ರನ ಪ್ರಶ್ನೆಯಲ್ಲೇ ಒಂದು ಸ್ವಾರ್ಥವಿದೆ. ಅವನು ಕುರುಗಳು ಅಂತ ಇಡೀ ವಂಶವನ್ನೇ ಕರಿಬೋದಿತ್ತು, ಆದರೆ ಅವನು ನನ್ನ ಮಕ್ಕಳು ಮತ್ತು ಪಾಂಡವರು ಅಂತ ಬೇರೆ ಬೇರೆ ಮಾಡ್ತಾನೆ. ಇಲ್ಲೇ ನಮಗೆ ಧೃತರಾಷ್ಟ್ರನ ಮನಸ್ಥಿತಿ ಅರ್ಥವಾಗುತ್ತೆ. ಸಂಜಯ ಉತ್ತರ ಕೊಡ್ತಾನೆ, ರಾಜನೇ, ಪಾಂಡವರ ಸೈನ್ಯದ ವ್ಯೂಹವನ್ನು ನೋಡಿ ದುರ್ಯೋಧನನಿಗೆ ಭಯವಾಯಿತು. ಅವನು ನೇರವಾಗಿ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಹತ್ತಿರ ಹೋಗ್ತಾನೆ. ದುರ್ಯೋಧನನಿಗೆ ಒಳಗೊಳಗೆ ಭಯವಿದ್ದರೂ ಅದನ್ನು ತೋರಿಸಿಕೊಳ್ಳದೆ ಗುರುಗಳ ಹತ್ತಿರ ಹೋಗಿ ಚಾಡಿ ಹೇಳ್ತಾನೆ, ಆಚಾರ್ಯರೇ ನೋಡಿ, ನಿಮ್ಮ ಶಿಷ್ಯನಾದ ದ್ರುಪದನ ಮಗ ದೃಷ್ಟದ್ಯುಮ್ನ ಎಷ್ಟೊಂದು ಜಾಣತನದಿಂದ ಪಾಂಡವರ ಸೈನ್ಯವನ್ನು ಜೋಡಿಸಿದ್ದಾನೆ. ಅಲ್ಲಿ ಭೀಮ, ಅರ್ಜುನರಂತಹ ಮಹಾನ್ ವೀರರಿದ್ದಾರೆ, ವಿರಾಟ, ದ್ರುಪದರಂತಹ ಮಹಾರಥರಿದ್ದಾರೆ. ಹೀಗೆ ಪಾಂಡವರ ಬಲವನ್ನು ಹೇಳ್ತಾ ತಕ್ಷಣ ತನ್ನ ಸೈನ್ಯದ ಬಗ್ಗೆಯೂ ಜಂಬ ಕೊಚ್ಚಿಕೊಳ್ತಾನೆ. ನಮ್ಮಲ್ಲೂ ಭೀಷ್ಮ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮರಂತಹ ಅಜೇಯ ವೀರರಿದ್ದಾರೆ. ಇವರೆಲ್ಲ ನನಗೋಸ್ಕರ ಪ್ರಾಣ ಕೊಡಲು ಸಿದ್ಧರಿದ್ದಾರೆ. ದುರ್ಯೋಧನನ ಮಾತಿನಲ್ಲಿ ಭಯ ಮತ್ತು ಅಹಂಕಾರ ಎರಡೂ ಎದ್ದು ಕಾಣ್ತಿದೆ ಅಲ್ವಾ? ದುರ್ಯೋಧನನ ಉತ್ಸಾಹ ಹೆಚ್ಚಿಸಲು ಕುರುವಂಶದ ಹಿರಿಯರಾದ ಭೀಷ್ಮ ಪಿತಾಮಹರು ಸಿಂಹದಂತೆ ಗರ್ಜಿಸಿ ಜೋರಾಗಿ ತಮ್ಮ ಶಂಖವನ್ನು ಊದುತ್ತಾರೆ. ಆ ಶಬ್ದಕ್ಕೆ ಕೌರವರ ಸೈನ್ಯದಲ್ಲಿ ಭೇರಿ, ನಗಾರಿಗಳು ಮೊಳಗುತ್ತವೆ. ಇದಕ್ಕೆ ಪ್ರತ್ಯುತ್ತರ ಹೇಗಿತ್ತು ಗೊತ್ತಾ? ಅತ್ತ ಕಡೆ ಬಿಳಿಯ ಕುದುರೆಗಳನ್ನು ಕಟ್ಟಿದ ದಿವ್ಯ ರಥದಲ್ಲಿ ಕುಳಿತಿದ್ದ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಶ್ರೀಕೃಷ್ಣನು ಪಾಂಚಜನ್ಯವನ್ನೂ, ಅರ್ಜುನನು ದೇವದತ್ತವನ್ನೂ ಊದಿದರು. ಭೀಮನು ಪೌಂಡ್ರ ಎಂಬ ಮಹಾಶಂಖವನ್ನು ಮೊಳಗಿಸಿದನು. ಯುಧಿಷ್ಠಿರ, ನಕುಲ, ಸಹದೇವರು ತಮ್ಮ ಶಂಖಗಳನ್ನು ಊದಿದಾಗ ಆ ಭಯಂಕರ ಶಬ್ದ ಭೂಮಿ ಮತ್ತು ಆಕಾಶವನ್ನೇ ನಡುಗಿಸಿತು. ಕೌರವರ ಎದೆ ದಸಕ್ಕೆನ್ನುವಂತಾಯಿತು. ಯುದ್ಧ ಇನ್ನೇನು ಶುರುವಾಗಬೇಕು. ಆಗ ಕಪಿಧ್ವಜ ಅರ್ಜುನನು ತನ್ನ ಧನುಸ್ಸನ್ನು ಎತ್ತಿ ಹಿಡಿದು ಶ್ರೀಕೃಷ್ಣನಿಗೆ ಒಂದು ಮಾತು ಹೇಳ್ತಾನೆ, ಹೇ ಅಚ್ಯುತ, ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ತೆಗೆದುಕೊಂಡು ಹೋಗಿ ನಿಲ್ಲಿಸು. ಈ ಯುದ್ಧದಲ್ಲಿ ನಾನು ಯಾರ ಜೊತೆ ಹೋರಾಡಬೇಕು, ಯಾರ್ಯಾರು ಯುದ್ಧದ ಆಸೆಯಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ನಾನು ಒಮ್ಮೆ ನೋಡಬೇಕು. ನೋಡಿ, ಇಲ್ಲಿ ಅರ್ಜುನನಿಗೆ ಇನ್ನೂ ಯುದ್ಧ ಮಾಡುವ ಉತ್ಸಾಹವಿದೆ. ಅವನು ತನ್ನ ಶತ್ರುಗಳನ್ನು ನೋಡಲು ಬಯಸುತ್ತಿದ್ದಾನೆ. ಶ್ರೀಕೃಷ್ಣನು ರಥವನ್ನು ತಂದು ಭೀಷ್ಮ ಮತ್ತು ದ್ರೋಣರ ಎದುರಿಗೆ ನಿಲ್ಲಿಸ್ತಾನೆ. ಪಾರ್ಥ, ನೋಡಿ ಈ ಕುರುಗಳನ್ನ ಅಂತ ಹೇಳ್ತಾನೆ. ಯಾವಾಗ ಅರ್ಜುನ ಆ ಕಡೆ ನೋಡಿದನೋ ಅವನಿಗೆ ಅಲ್ಲಿ ಶತ್ರುಗಳು ಕಾಣಲಿಲ್ಲ. ಅವನಿಗೆ ಕಂಡಿದ್ದು ತನ್ನ ತಾತ, ತನ್ನ ಪ್ರೀತಿಯ ಗುರುಗಳು, ಮಾವಂದಿರು, ಸಹೋದರರು ಮತ್ತು ಸ್ನೇಹಿತರು ಅಷ್ಟೇ. ಅರ್ಜುನನ ಮನಸ್ಸು ಕರಗಿ ನೀರಾಯಿತು. ಒಂದು ರೀತಿಯ ತೀವ್ರವಾದ ದುಃಖ ಅವನನ್ನು ಆವರಿಸಿತು. ಅವನು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ಇವರೆಲ್ಲ ನನ್ನ ಸ್ವಜನರು. ಇವರನ್ನು ನೋಡಿ ನನ್ನ ಬಾಯಿ ಒಣಗುತ್ತಿದೆ, ಮೈ ನಡುಗುತ್ತಿದೆ, ಕೈಯಿಂದ ಗಾಂಡೀವ ಜಾರಿ ಬೀಳ್ತಿದೆ. ನನಗೆ ನಿಲ್ಲಲು ಶಕ್ತಿ ಇಲ್ಲ. ಅರ್ಜುನನ ಗೊಂದಲ ಎಷ್ಟರ ಮಟ್ಟಿಗಿತ್ತು ಅಂದರೆ ಅವನು ಗೆಲುವನ್ನೇ ತಿರಸ್ಕರಿಸ್ತಾನೆ. ಗೋವಿಂದ, ನನಗೆ ವಿಜಯವೂ ಬೇಡ, ರಾಜ್ಯವೂ ಬೇಡ, ಸುಖವೂ ಬೇಡ. ನಮಗ್ಯಾರಿಗೆ ರಾಜ್ಯ ಬೇಕೋ ಅವರೇ ಪ್ರಾಣ ಕಳೆದುಕೊಳ್ಳಲು ನಿಂತಿದ್ದಾರೆ. ಇವರನ್ನು ಕೊಂದು ಬರುವ ರಕ್ತಸಿಕ್ತ ರಾಜ್ಯಭಾರ ನನಗೆ ಬೇಕಾ? ಅರ್ಜುನ ಕೇವಲ ಭಾವನಾತ್ಮಕವಾಗಿ ಮಾತಾಡಲಿಲ್ಲ, ಧರ್ಮದ ಬಗ್ಗೆಯೂ ಮಾತಾಡಿದ. ಕುಲಕ್ಷಯವಾದರೆ ಧರ್ಮ ನಾಶವಾಗುತ್ತೆ, ಧರ್ಮ ಹೋದರೆ ಸ್ತ್ರೀಯರು ದಾರಿ ತಪ್ಪುತ್ತಾರೆ, ಇದರಿಂದ ಪಿತೃಗಳಿಗೆ ಮುಕ್ತಿ ಸಿಗುವುದಿಲ್ಲ. ಇದೆಲ್ಲ ಮಹಾಪಾಪ ಕೃಷ್ಣ. ಅಂತಹ ಪಾಪದ ಕೆಲಸ ನಾನು ಮಾಡಲಾರೆ. ಅವನ ಮನಸ್ಸಿನ ಸ್ಥಿತಿ ಹೇಗಿತ್ತೆಂದರೆ, ಕೌರವರು ನನ್ನನ್ನು ಕೊಂದರೂ ಪರವಾಗಿಲ್ಲ, ನಾನು ಮಾತ್ರ ಶಸ್ತ್ರ ಎತ್ತುವುದಿಲ್ಲ ಅಂತ ನಿರ್ಧರಿಸ್ಬಿಟ್ಟ. ಕೊನೆಗೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ರಾಜನೇ, ಹೀಗೆ ಹೇಳ್ತಾ
ಅರ್ಜುನನು ಯುದ್ಧ ಭೂಮಿಯ ಮಧ್ಯದಲ್ಲಿ ತನ್ನ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ಶೋಕದಿಂದ ರಥದ ಮೇಲೆ ಕುಸಿದು ಕುಳಿತನು. ಒಬ್ಬ ಮಹಾನ್ ವೀರ ಯುದ್ಧಕ್ಕೂ ಮುನ್ನವೇ ಮನಸ್ಸಿನ ಯುದ್ಧದಲ್ಲಿ ಸೋತು ಹೋದನು. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಯುತ್ತದೆ. ಮುಂದೆ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಯಾವ ರೀತಿ ಧೈರ್ಯ ತುಂಬಿದ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.